ವೇದಿಕೆ ಮೇಲಿನ ಎಲ್ಲ ಅತಿಥಿಗಳೇ, ಮುಂದೆ ಆಸೀನರಾಗಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಈ ಸಮಾಜದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕಾಣುವಂತಹ ಸಾಮಾನ್ಯ ಗುಣ ಅದು ಇಚ್ಛೆ ಅಥವಾ ಬಯಕೆ. ಈ ಇಚ್ಛೆ ಅಥವಾ ಬಯಕೆ ಪ್ರತಿಯೊಬ್ಬನಲ್ಲೂ ನಾವು ಕಾಣಬಹುದು. ಒಬ್ಬ ಕಾಯಿಲೆಯಲ್ಲಿ ಬಿದ್ದ ವ್ಯಕ್ತಿ ಆರೋಗ್ಯವನ್ನು ಅಪೇಕ್ಷಿಸ್ತಾನೆ. ಒಬ್ಬ ವಿದ್ಯೆ ಇಲ್ಲದವ ವಿದ್ಯೆಯನ್ನು ಹೊಂದಬೇಕಂತೇಳಿ ಆಶಿಸ್ತಾನೆ. ಒಬ್ಬ ಪ್ರಬಲನಾಗಬೇಕೆಂಬ ಆಶೆ ಇರುವಂಥ ವ್ಯಕ್ತಿಯು ತನ್ನ ದಾರಿಯನ್ನು ಕಂಡುಕೊಳ್ತಾನೆ. ಒಂದು ರೂರಲ್ ಏರಿಯಾದಲ್ಲಿ ಅತ್ಯುತ್ತಮ ವಾತಾವರಣ ಇರುವಂತಹ ಒಂದು ಕಾಲೇಜ್ ನಿರ್ಮಾಣ ಆಗಬೇಕಿದ್ರೆ ಅದು ಈ ಪರಿಸರದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ವರ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಅಂಥ ಒಂದು ಉತ್ತಮ ಕಾಲೇಜನ್ನು ಈ ಪರಿಸರದಲ್ಲಿ ಜಯಂತ ನಡಬೈಲ್ ಅವರು ನಿರ್ಮಿಸಿ ನಿಮಗೆ ನಿಮ್ಮ ಭವಿಷ್ಯತ್ತನ್ನು ರೂಪಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ನಿಮ್ಮಲ್ಲಿನ ಸುಪ್ತ ಪ್ರತಿಭೆಯನ್ನು ಅರಳಿಸುವ ದೃಷ್ಟಿಯಲ್ಲಿ ಇಲ್ಲಿಯ ಪ್ರಾಚಾರ್ಯರು, ಉಪನ್ಯಾಸಕರು ಎಲ್ಲರೂ ಅದಕ್ಕೆ ಸರಿಯಾಗಿ ಪ್ರಯತ್ನಿಸಿ ನಿಮ್ಮ ಪ್ರತಿಭೆಯನ್ನು ಹೊರತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಹೆಚ್ಚು ಕಡಿಮೆ 30 ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿ ಬೆಳಗಿನಿಂದಲೇ ಸೇರಿ ನಿಮ್ಮ ಸ್ಪರ್ಧೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹಲವರು ಜಯಶಾಲಿ ಆಗಿದ್ದಾರೆ, ಹಲವರು ಅದರ ಸಮೀಪದಲ್ಲಿದ್ದಾರೆ. ಆದರೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳ ಮನಸ್ಸನ್ನು ಅರಿಯುವಂಥದ್ದು ಅದು ಬಹಳ ಪ್ರಾಮುಖ್ಯವಾದ ವಿಚಾರ. ಅವರಲ್ಲಿರುವಂತಹ ಪ್ರತಿಭೆಯನ್ನು ಅರಳಿಸಿ ಹೊರಗೆ ತರಬೇಕಿದ್ರೆ ಇಂಥ ಈವೆಂಟ್ಗಳು ಆಗಾಗ ನಡೆಯುತ್ತಾ ಇದ್ದರೆ ಮಾತ್ರ ಅದು ಸಾಧ್ಯ. ಅದನ್ನು ನೀವು ಇಲ್ಲಿ ಬೆಳಗಿನಿಂದಲೇ ಮಾಡಿ ತೋರಿಸ್ತಾ ಇದ್ದೀರಾ. ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಹೊರಗೆ ತರುವಂಥದ್ದು ಎಷ್ಟು ಪ್ರಾಮುಖ್ಯವೋ ವಿದ್ಯಾರ್ಥಿಗಳು ಅಷ್ಟೇ ಚುರುಕಿನಿಂದ ಎಲ್ಲ ಆಕ್ಟಿವಿಟಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ಅಷ್ಟೇ ಪ್ರಾಮುಖ್ಯ. ನಮಗೆ ಇಲ್ಲಿ ಎಲ್ರಿಗೂ ಈಕ್ವಲ್ ಟ್ಯಾಲೆಂಟ್ ಇಲ್ಲದೇ ಇರಬಹುದು, ಆದರೆ ನಿಮಗೆಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಇದೆ ಟ್ಯಾಲೆಂಟನ್ನು ಡೆವಲಪ್ ಮಾಡಲಿಕ್ಕೆ. ನಿಮ್ಮ ಟ್ಯಾಲೆಂಟನ್ನು ಡೆವಲಪ್ ಮಾಡಿ ಮುಂದೆ ನಿಮ್ಮ ಭವಿಷ್ಯತ್ತನ್ನು ರೂಪಿಸುವಲ್ಲಿ ಇಂತಹ ಜಾಬ್ ಓರಿಯೆಂಟೆಡ್ ಕೋರ್ಸ್ ಇರುವಂಥ ಕಾಲೇಜುಗಳು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇಂತಹ ಕಾಲೇಜುಗಳು ನಿಮಗೆ ನಿಮ್ಮ ಸಮೀಪದಲ್ಲೇ ಇದ್ದಾಗ ಎಷ್ಟು ಸಂತೋಷ ಆಗುತ್ತೆ ಅಂತ ಹೇಳಿದರೆ, ಈಗ ಬೇರೆ ಕಡೆ ಹೋಗಿ ನಾವೊಂದು ಕೋರ್ಸನ್ನು ಮಾಡೋಣ ಅಂತ ಹೇಳಿದರೆ ಬಹಳ ಕಷ್ಟ ಇದೆ. ಅದು ಎಷ್ಟರ ಮಟ್ಟಿಗೆ ಕಷ್ಟ ಅಂದರೆ, ಒಂದು ಹಾಸ್ಟೆಲನ್ನು ಡಿಪೆಂಡ್ ಆಗಬೇಕು ಅಥವಾ PG ನಾವು ಆಶ್ರಯಿಸಬೇಕು. ಅಂಥ ಸಂದರ್ಭದಲ್ಲಿ ನಮಗೆ ಮನೆಯಲ್ಲಿ ಸಿಗುವಂತಹ ಆಹಾರ ಅದು ಸೇಮ್ ಆಹಾರ ಅಥವಾ ಅದೇ ರುಚಿ ನಮಗೆ ಅಲ್ಲಿ ಸಿಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಪರಿಸರದಲ್ಲೇ ಉತ್ತಮ ಕಾಲೇಜು ಬೆಳೆದು ಬಂದಾಗ ಅದರ ಸದುಪಯೋಗವನ್ನು ನಾವು ಪಡೆದುಕೊಳ್ಬೇಕಾಗತ್ತೆ. ಮುಂದೆ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯ ಜೀವನವನ್ನು ರೂಪಿಸುವ ಸಲುವಾಗಿ ಹಂತವಾಗಿ ಪ್ರಯತ್ನಿಸಿದಾಗ ಅದು ಸಫಲತೆಯನ್ನು ಕಾಣುತ್ತೆ. ನಾವು ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಎಷ್ಟು ಚುರುಕಾಗಿರಬೇಕು ಅಂತಿದ್ದರೆ ಅದು ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಮುಖಾಂತರ ನಾನು ವಿವರಿಸ್ತೀನಿ. ಎಲ್ಲ ಫೀಲ್ಡಲ್ಲೂ ತುಂಬ ಕಾಂಪಿಟೇಷನ್ ಇದೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ನೋಟನ್ನು ಪ್ರಿಂಟ್ ಮಾಡ್ತಾ ಇರ್ತಾನೆ. ಅವ ತಪ್ಪಿ ಒಂದು 6 ರೂಪಾಯಿ ಡಿನಾಮಿನೇಷನ್ ನೋಟನ್ನು ಪ್ರಿಂಟ್ ಮಾಡ್ತಾನೆ. ಪ್ರಿಂಟ್ ಮಾಡಿದ ನಂತರ ಅವನಿಗೆ ಅರಿವಾಗುತ್ತೆ, ಇದು ಚಲಾವಣೆಯಲ್ಲಿ ಇಲ್ಲ, ನಾನು ಇದನ್ನು ಪ್ರಿಂಟ್ ಮಾಡಿ ಆಯಿತು, ಇನ್ನು ಹೇಗೆ ಚಲಾವಣೆಗೆ ತರುವುದು ಅಂತ ಹೇಳುವಂಥದ್ದು. ಅಂಥದ್ರಲ್ಲಿ ಅವ ಏನು ಮಾಡ್ತಾನೆ, ಹಳ್ಳಿ ಪ್ರದೇಶದಲ್ಲಿ ಟೆಸ್ಟ್ ಮಾಡಲಿಕ್ಕಾಗಿ ಹೋಗ್ತಾನೆ. ಆ ಪ್ರದೇಶದಲ್ಲಿ ಟೆಸ್ಟ್ ಮಾಡ್ತಾನೆ.
ಹೇಗೆ ಅಂತ ಹೇಳಿದರೆ, ಒಂದು ಸಣ್ಣ ಶಾಪಿಗೆ ಹೋಗಿ ಅವೇನೋ ಒಂದು ಬಿಸ್ಕೆಟ್ ಫಸ್ಟಿಗೆ ಖರೀದಿ ಮಾಡಿ ಅದರ ನಂತರ ಈ 6 ರೂಪಾಯಿಯನ್ನು ಕೊಟ್ಟು ತನಗೆ ಚೇಂಜ್ ಬೇಕಂತ ಕೇಳ್ತಾನೆ. ಅಷ್ಟೊತ್ತಿಗೆ ಆ ಸಣ್ಣ ಗೂಡಂಗಡಿ ಮಾಲೀಕ ಕೂಡಲೇ 3 ರೂಪಾಯಿ 2 ನೋಟನ್ನು ತೆಗೆದುಕೊಡ್ತಾನೆ. 3 ರೂಪಾಯಿ ಕೂಡ ಇಲ್ಲಿ ಚಲಾವಣೆಯಲ್ಲಿ ಇಲ್ಲ. ಆದರೆ 6 ರೂಪಾಯಿ ಪ್ರಿಂಟ್ ಮಾಡಿ ಟೆಸ್ಟಿಗೆ ಹೋದಾಗಲೇ ಮೊದಲೇ 3 ರೂಪಾಯಿ ಪ್ರಿಂಟ್ ಆಗಿ ಅಲ್ಲಿ ಚಲಾವಣೆಗೆ ಬಂದಿತ್ತು. ಅಷ್ಟರ ಮಟ್ಟಿಗೆ ಸ್ಪರ್ಧೆ ಇದೆ. ಇಂಥ ಸ್ಪರ್ಧಾ ಯುಗದಲ್ಲಿ ನೀವು ನಿಮ್ಮ ಟ್ಯಾಲೆಂಟನ್ನು ಹೇಗೆ ನೀವು ಡೆವಲಪ್ ಮಾಡಬೇಕು, ಅದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಕೆಲವು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಎಬಿಲಿಟಿಯ ಕೊರತೆ ಅಥವಾ ಇಂಟೆಲಿಜೆನ್ಸಿನ ಕೊರತೆಯಿಂದಾಗಿ ಫೇಲ್ ಆಗುವುದಿಲ್ಲ. ಬದಲಾಗಿ ಲ್ಯಾಕ್ ಆಫ್ ಡಿಸೈರ್, ಡೈರೆಕ್ಷನ್, ಡೆಡಿಕೇಶನ್, ಡಿಟರ್ಮಿನೇಷನ್ ಇಂಥ ವಿಚಾರಗಳಿಂದಾಗಿ ಅವರು ಫೇಲ್ ಆಗ್ತಾರೆ. ನಮಗೆ ಸಮಾಜದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತಿದ್ರೆ ಛಲ ಮತ್ತು ಅದರೊಂದಿಗೆ ನಮ್ಮಲ್ಲಿ ಒಂದು ಸ್ಪಿರಿಟ್ ಇದ್ದರೆ ನಾವು ಏನನ್ನು ಬೇಕಾದರೂ ಸಾಧಿಸಿ ತೋರಿಸಬಹುದು. ಸಾಧಿಸಿ ತೋರಿಸೋದ್ರ ಮುಖಾಂತರ 10 ಜನಕ್ಕೆ ಒಬ್ಬೊಬ್ಬರು ನೀವು ಕೆಲಸವನ್ನು ಕಲ್ಪಿಸುವುದಾದರೆ ಆ ಮುಖಾಂತರ ನಮ್ಮಲ್ಲಿನ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಅನ್ನು ನಾವು ನಿವಾರಿಸಬಹುದು. ಹಾಗಾಗಿ ಮುಂದಿನ ಜೀವನದಲ್ಲಿ ನೀವು ಅತ್ಯುತ್ತಮ ಸ್ಥಾನಕ್ಕೆ ಏರಿದ ಮೇಲೆ ನೀವು ಒಂದು ಉದ್ಯಮ ಅಥವಾ ನೀವು ಫ್ಯಾಷನ್ ಡಿಸೈನ್ ಆಗಲಿ ಬೇರೆ ಯಾವುದೇ ಆಗಲಿ ಅದನ್ನು ತೊಡಗಿಸಿದಾಗ ಅದರಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಆ ಎಂಪ್ಲಾಯ್ಮೆಂಟಿಂದ ಭಾಳಷ್ಟು ಜನರಿಗೆ ಉಪಕಾರ ಆಗುತ್ತೆ. ಅದರಿಂದ ನಮ್ಮ ಸಮಾಜವು ಅಭಿವೃದ್ಧಿ ಆಗುತ್ತೆ. ನಾನು ಹೆಚ್ಚಿನ ಸಮಯವನ್ನು ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ನಿಮ್ಮ ಕಾರ್ಯಕ್ರಮದ ಮುಂದಿನ ಸಮಯವು ಮೀರುತ್ತಾ ಇದೆ. ಹಾಗಾಗಿ ನನಗೆ ಅವಕಾಶ ನೀಡಿದ್ದಕ್ಕಾಗಿ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. Thank you, sir. Thank you for your speech. Now, it's time for the felicitation. So, it's a great honor to felicitate the chairman of Akshaya College, Mr. Jayant Nadbayalu. Now, I call upon the event convener and student convener to felicitate the chairman of our college. I request the dignitaries to kindly join this. And I also request the union members to join this felicitation. It led us to this auspicious occasion. Thank you, sir. Moving on, I now request the President of the function, Mr. Jayant Nadbayalu, to deliver the presidential address.
request the student convener of this program to speak a few words about this occasion. Good evening, everyone. As a president and as a student convener of this fest, I would like to talk a few words. First of all, congratulations to everyone and all the participants. It's a huge challenge for us to maintain this much crowd, and we are very happy that 30 colleges and more than 30 colleges have participated. I want to say a thank you everyone for participating. This is our first UG level fest. So thank you one and all. Now, I request the president of the function, Mr. Jayant Nadbailu, to deliver the presidential address. ಎಲ್ಲಿಗೂ ಶುಭ ಸಂಜೆಯ ನಮನಗಳು. ನಾನು ಹೆಚ್ಚು ಮಾತಾಡಲ್ಲ, ಯಾಕೆಂದರೆ ಎಲ್ಲ ವಿದ್ಯಾರ್ಥಿಗಳು ಕಾತರದಿಂದ ಕಾಯುತ್ತಿರುವುದು ತನ್ನ ಪ್ರತಿಭೆಯ ಅನಾವರ ನಾನು ಹೇಗೆ ವೇದಿಕೆಯಲ್ಲಿ ಮಾಡಿದ್ದೇನೆ ಅದು ನನಗೆ ಫಲಿಸಿತ ಎಂಬ ಭಾವನೆಯಿಂದ ಎಲ್ಲರ ತಲೆಯಲ್ಲಿದೆ. ನಿಜವಾಗಿ ಎಲ್ಲರೂ ವಿಜೇತರೇ, ಎಲ್ಲರೂ ಗೆದ್ದವರೇ. ಇವತ್ತಿನ ಸಮಾರಂಭದ ವೇದಿಕೆ ಇರುವಂಥ ನನ್ನ ಆತ್ಮೀಯ ಗೆಳೆಯರು ಕೂಡ ಡಾಕ್ಟರ್ ಗುರುತೇಜ್ ಇವರು ನಿಜವಾಗಿ ನಾನು ಕರೆದಾಗ ಮಂಗಳೂರಿಂದ, ಯಾಕೆಂದರೆ ಅವರ ಬಗ್ಗೆ ಹೇಳಬೇಕು. ಎಷ್ಟೋ ಮಕ್ಕಳನ್ನು ಎಬ್ರೋಡಿಗೆ ಉನ್ನತ ವ್ಯಾಸಂಗ ಕಲಿಸುವಂಥ ಒಂದು ದೊಡ್ಡ ವ್ಯಕ್ತಿ. ತನ್ನ ಫ್ರೀಯಾಗಿ ಸ್ಕಾಲರ್ಶಿಪ್ ಆಗಿ ಕೊಟ್ಟು ಬೇರೆ ಬೇರೆ ಯೂನಿವರ್ಸಿಟಿಗೆ 1000ರಿಂದ ಮೇಲ್ಪಟ್ಟು ಯೂನಿವರ್ಸಿಟಿಗೆ ಸಾಧಾರಣ 45 ದೇಶಗಳಿಗೆ ಕಲಿಸುವಂಥ ಒಂದು ದೊಡ್ಡ ವ್ಯಕ್ತಿ. ಅವರು ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು ನೋಡುವಂಥ ಅವರೇ. ನಂತರ ನನ್ನ ಆತ್ಮೀಯರು ಸತೀಶ್ ಅವರು ಕೂಡ ಸಣ್ಣ ಬಡತನದಲ್ಲಿ ಬಂದು ಇವಾಗ ದೊಡ್ಡ ಉದ್ಯಮಿಯಾಗಿ ಮಕ್ಕಳಿಗೆ ಒಂದು ಪ್ರೇರೇಪಣೆ ಕೊಟ್ಟಂಥ ವ್ಯಕ್ತಿ. ಅಲ್ಲದೆ ನನ್ನ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ಸಾಕ್ಷಿ ರಕ್ಷನ್, ಯಾಕೆಂದರೆ ಅವರ ಒಂದು ತಂಡ, ಎಲ್ಲ ಟೀಚರ್ಸ್ ಅವರ ತಂಡ, ವಿದ್ಯಾರ್ಥಿಗಳ ತಂಡದಾದ ಗಗನದೀಪ್. ನಾವು ಏನು ಮ್ಯಾನೇಜ್ಮೆಂಟಿಂದ ಏನೂ ಮಾಡಿಲ್ಲ. ಪ್ರತಿಯೊಂದು ವಿಧದಲ್ಲಿ ಪ್ರತಿ 145 ಕಾಲೇಜಿಗೆ ವಿಸಿಟ್ ಕೊಟ್ಟು ಸಾಧಾರಣ 34 ಕಾಲೇಜ್ ಬರುವಾಗೆ ಮಾಡಿದ್ದು ಯೂನಿಯನ್ ಲೀಡರ್ ಗಗನದೀಪ್ ಮತ್ತು ರಕ್ಷನ್ನ ತಂಡ. ಇವರಿಗೆ ನಾನು ಪ್ರಥಮವಾಗಿ ನಮ್ಮ ಕಾಲೇಜ್ ಮ್ಯಾನೇಜ್ಮೆಂಟಿಂದ ನಾನು ಅವರಿಗೆ ಧನ್ಯವಾದ ಅರ್ಪಣೆ ಮಾಡ್ತಿದ್ದೇನೆ. ಮಕ್ಕಳೇ, ಇವತ್ತು ಅಕ್ಷಯ ಕಾಲೇಜ್, ಅಕ್ಷಯ ಅಂದರೆ ಯಾವಾಗಲೂ ಅಕ್ಷಯದಿಂದ ತಮ್ಮ ಏಳಿಗೆ ಆಗುವಂಥ ಒಂದು ಹೆಸರು. ಇಲ್ಲಿ ಪ್ರಥಮ ಬಾರಿಗೆ ನಾವು ಇವತ್ತು ಇವೆಂಟನ್ನು ನಾವು ಆರ್ಗನೈಸ್ ಮಾಡಿದ್ದೇವೆ. ನಮಗೆ ತುಂಬ ಸಂತೋಷ. ಅಂದರೆ ಇಷ್ಟರ ತನಕ ನಾವು ಕೂಡ ಎಷ್ಟೋ ಕಾಲೇಜುಗಳಿಗೆ ನಮ್ಮ ತಂಡ ಇವೆಂಟಿಗೆ ಹೋಗಿದೆ. ಅಲ್ಲಿ ಹೆಚ್ಚಾಗಿ ಭಾಗವಹಿಸಿದ್ದು 10-15 ಕಾಲೇಜುಗಳಾಗಿರ್ಬೋದು. ಆದರೆ ಇಲ್ಲಿ 34 ಕಾಲೇಜು 500 ಮಿಕ್ಕಿ ವಿದ್ಯಾರ್ಥಿಗಳು ಇವತ್ತು ಭಾಗವಹಿಸಿದ ಒಂದು ದೊಡ್ಡ ಒಂದು ವೇದಿಕೆ ಆಗಿರ್ಬೋದು ನನ್ನ ಭಾವನೆ. ನಿನ್ನೆನೇ ಮರ್ಕರದಿಂದ ಮೂರ್ನಾಡಿಂದ 31 ಮಕ್ಕಳು ಬಂದಿದ್ದರು. ನನಗೆ ತುಂಬ ಖುಷಿ ಆಯಿತು. ನನ್ನ ಲಾಡ್ಜಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿದೆ. ಅಂದರೆ ಅಷ್ಟೊಂದು ಇಂಟ್ರೆಸ್ಟಲ್ಲಿ ಬಂದು ಇಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆಲ್ಲರಿಗೂ ನಾನು ಮಗದೊಮ್ಮೆ ಧನ್ಯವಾದ ಹೇಳುತ್ತಾ, ಸೋಲು ಗೆಲುವು ಎಲ್ಲರಲ್ಲಿ ಇರ್ತದೆ. ತನ್ನ ಜೀವನದ ಕಷ್ಟ ಯಾವಾಗಲೂ ಕಷ್ಟ ಬಂದಾಗ ಮಾತ್ರ ಅದರಲ್ಲಿ ಎದುರು ನೋಡಲಿಕ್ಕೆ ಗೆಲುವು ಇರ್ತದೆ. ನಾವು ಯಾವಾಗಲೂ ಗೆಲುವಲ್ಲೇ ಹೋದರೆ ನಮಗೆ ಭಾವನೆ ಬರ್ತದೆ, ಅಹಂಕಾರ ಬರ್ತದೆ. ಆದರೆ ಸೋತಾಗ ಮಾತ್ರ ಅದು ಅನುಭವ ಆಗ್ತದೆ. ನಾನು ಕೆಲವು ಮಕ್ಕಳ ಒಂದು ಮಾರ್ಕೆಟಿಂಗ್ ಇದರಲ್ಲಿ ನಾನು ನೋಡಿದೆ. ನಾವು ಏನು ಸೇಲ್ಸ್ ಅಲ್ಲಿ ಅವರ ಬಾಯಿ ತೆಗಿಲಿಕ್ಕೆ ಬಿಡಲಿಲ್ಲ, ಜಡ್ಜಿನವರು ಬಾಯಿ ತೆಗಿಲಿಕ್ಕೆ ಬಿಡಲಿಲ್ಲ. ಒಂದು ಸಣ್ಣ ವಸ್ತುವನ್ನು ಇಟ್ಕೊಂಡು ನಾವು ಒಂದು ಇದಕ್ಕೆ ಫೀಲ್ಡಿಗೆ ಹೋಗ್ತೇವೆ.
ಅಲ್ಲಿ ಎಷ್ಟೋ ಕ್ವಶನ್ಗಳನ್ನು ಕೇಳ್ತಾರೆ, ಬೇಡದ ಕ್ವಶನ್ ಕೇಳ್ತಾರೆ. ಆವಾಗ ಅವರಿಗೆ ಇರಿಟೇಷನ್ ಆಗ್ತದೆ. ಆದರೆ ಅವರ ಆತ್ಮವಿಶ್ವಾಸಕ್ಕೆ ಕುಂದು ಬರಬಾರ್ದು. ಆವಾಗ ತಾನು ಚೆನ್ನ ಗುರಿ ಏನಿದೆ, ನಾನು ಸೇಲ್ಸ್ ಮಾಡುವವ, ನನ್ನ ಇವತ್ತು ಟಾರ್ಗೆಟ್ ಆಗಬೇಕು, ನನ್ನ ಟಾರ್ಗೆಟ್ ಇವತ್ತು ಇಷ್ಟು ಕಂಪನಿಯವರು ನನಗೆ ಕೊಟ್ಟಿದ್ದಾರೆ, ಆ ಟಾರ್ಗೆಟನ್ನು ನಾನು ರೀಚ್ ಮಾಡಬೇಕು. ಅದು ನಮ್ಮಲ್ಲಿ ಬೇಕಾದಂಥ ಗುರಿ. ಅದು ಮಕ್ಕಳ ನಿಮ್ಮ ಇದು ಪದವಿ ಶಿಕ್ಷಣ ಇನ್ನು ಮುಂದಕ್ಕೆ ನಿಮಗಿದೆ. ನಾನು ಕೂಡ ಪದವಿ ಶಿಕ್ಷಣ ಕಲಿತ ಕೂಡಲೇ ಆವಾಗ BPL ವ್ಯಾಕ್ಯೂಮ್ ಕ್ಲೀನರ್ ಇತ್ತು. ಅದು 15 ಕಿಲೋ ಇತ್ತು. ಅದು ಬೆನ್ನಿನ ಹಿಂದೆ ಹಾಕಿಕೊಂಡು ಪ್ರತಿ ಮನೆಗೆ ಹೋಗಿ ಅಲ್ಲಿ ಒಳಗಡೆ ಹೋಗಿ ಅವರು ಕ್ಲೀನ್ ಮಾಡುವಾಗ ಕ್ಲೀನ್ ಮಾಡಿ ತೋರಿಸ್ಬೇಕು. ಅಲ್ಲಿ ಮೂಲೆಯಲ್ಲಿ ಕ್ಲೀನ್ ಮಾಡಿಸಿ ತೋರಿಸಿ ಮತ್ತೆ ನೋಡುವ, ಮತ್ತೆ ಬನ್ನಿ, ಮತ್ತೆ ನೋಡುವ, ಹಾಗೆ 4-5 ಸಲ ಹೋಗ್ಬೇಕಾಗ್ತದೆ. ಅದು ಮಾರ್ಕೆಟಿಂಗ್ ಸ್ಕಿಲ್ಸ್. ಆ ಮಾರ್ಕೆಟಿಂದ ನಮ್ಮ ಅನುಭವ ಹೆಚ್ಚಾಗ್ತದೆ, ನಮಗೆ ಸಹ ಒಂದು ಗುರಿ ಬರ್ತದೆ. ಆವಾಗ ನಾವು ನಮ್ಮ ಉದ್ಯಮದಲ್ಲಿ ಅಥವಾ ನಮ್ಮ ವ್ಯವಹಾರದಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತದೆ. ಇದು ನಮ್ಮ ಜೀವನದ ವಿದ್ಯಾರ್ಥಿಗಳ ಜೀವನದ ಪಟ್ಟಿ ಬೆಳೀತಾ ಹೋಗ್ತದೆ. ಇದು ಬೇಕಾದ್ದು. ಯಾಕೆಂದ್ರೆ ಇಲ್ಲಿ 34 ಕಾಲೇಜಿನವರು ಬಂದರು, ಎಲ್ಲ ವಿದ್ಯಾರ್ಥಿಗಳ ಸಂಗಮ ಆಯಿತು. ಒಂದು ಕಾಂಟ್ಯಾಕ್ಟ್ ಸಂಪರ್ಕ ಬೆಳೆಯಿತು. ಆ ಸಂಪರ್ಕದ ಮೂಲಕ ಮುಂದಕ್ಕೆ ಯಾವುದೋ ಒಂದು ಕಂಪನಿಗೆ, ಈಗ ಸರ್ ಹೇಳಿದ್ರು, ಸರ್ ಗುರುತೇಜ್ ಸರ್ ಹೇಳಿದ್ರು, ಅವರ ಎಷ್ಟೋ ಕಂಪನಿಗಳು ಅವರಿಗೆ ಟೈಅಪ್ ಆಗಿದೆ. HR ಪೋಸ್ಟ್ಗೆ ಆವಾಗ ಅವರೊಂದು ಕಂಪನಿಗೆ ಕಲಿಸ್ತಾರೆ. ನಾವು ಕೂಡ ಇಲ್ಲಿ ನಮ್ಮ ಅಕ್ಷಯ ಕಾಲೇಜಲ್ಲಿ ಎಲ್ಲ ಪ್ರೊಫೆಷನಲ್ ಡಿಗ್ರಿ ಇರುವುದು. ನಾವು ಎಲ್ಲ ಕಂಪನಿಗಳಿಗೆ ನಾವು ಕಲಿಸ್ತೇವೆ. ಅಲ್ಲಿ ಕಂಪನಿಯಲ್ಲಿ ಕಲಿಸುವಾಗ ಅಲ್ಲಿ ಇಂಡಸ್ಟ್ರಿಯಲ್ ವಿಸಿಟ್ ಅಥವಾ ಇಂಟರ್ನ್ಶಿಪ್ ಇರ್ತದೆ, ಅಲ್ಲಿ ಎಂಟ್ರಿ ಮಾಡ್ತಾರೆ. ಅಲ್ಲಿ ಆವಾಗಲೇ ಜಾಬ್ ಕ್ರಿಯೇಟ್ ಆಗ್ತದೆ. ಇದು ನಮ್ಮ ಇವತ್ತಿನ ಇವೆಂಟ್ ಕೂಡ ಅಂದರೆ ನಮ್ಮ ಯಶಸ್ಸಿನ ನಮ್ಮ ಯಶಸ್ಸಿನ ಗುರಿ ಅಂದರೆ ಕ್ರಿಯೇಟಿವ್, ಒಂದು ಕ್ರಿಯೇಟಿವ್ ಆಗುವಂಥ ಒಂದು ಛಲ, ಅದು ನಮ್ಮ ಇವೆಂಟ್ ಇವತ್ತಿನ ಅರ್ಥಕ್ಕೆ ಆಗಿದೆ. ಇವತ್ತಿನ ಎಲ್ಲ ನಾನು ಹೆಚ್ಚು ಆಗಿಲ್ಲ, ಇನ್ನು ಮುಂದಕ್ಕೆ ಎಲ್ಲ ಕಾಲೇಜಿನವರಿಗೆ ಭಾಗವಹಿಸಿದವರಿಗೆ ಸರ್ಟಿಫಿಕೇಟು, ಇಂಡಿವಿಜುವಲ್ ಟ್ರೋಫಿ ಎಲ್ಲ, ಓವರ್ ಟ್ರೋಫಿ ಎಲ್ಲ ಇದೆ, ನಿಮ್ಮ ಎದುರುಗಡೆ ಇದೆ. ಪ್ರತಿಯೊಬ್ಬರು ಎಲ್ಲ ತಾಳ್ಮೆಲೆ ಇದ್ದು ಅದನ್ನು ತಗೊಂಡು, ಮಕ್ಕಳೇ ನೀವೆಲ್ಲರೂ ಗೆದ್ದವರೇ, ಸೋತವ ಭಾವನೆ ಬೇಡ, ಮತ್ತೊಮ್ಮೆ ನಾನು ಗೆಲ್ತೇನೆಂಬ ಭಾವನೆ ಇಟ್ಕೊಳ್ಳಿ. ನಿಮ್ಮ ಮನಸ್ಸಿನ ಉದ್ದಕ್ಕೆ ನೀವು ಯಶಸ್ಸನ್ನು ಗಳಿಸ್ತಾ ಹೋಗಿ, ನಿಮ್ಮ ಭವಿಷ್ಯ ಒಳ್ಳೆ ರೀತಿಯ ಆಗಲಿ ಎಂಬ ಭಾವಿಸ್ತಾ ನಿಮಗೆಲ್ಲರಿಗೂ ಧನ್ಯವಾದ ಅಂತ ಹೇಳುತ್ತಾ, ನನ್ನ ಎಲ್ಲ ಸ್ಟಾಫ್ ಮೆಂಬರ್ಸಿಗೂ, ನನ್ನ ಪ್ರಾಂಶುಪಾಲರ ಆಡಳಿತ ವರ್ಗದವರಿಗೂ ಎಲ್ಲರಿಗೂ ನನ್ನ ಕೃತಜ್ಞತೆ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. Thank you, sir. I hope Kritva 2023 has added a few memories to your lives. We would like to know how well have our efforts resonated to you. I request anyone among the participants to give us a feedback on this fest. Hello. Good evening to everyone present on the stage and off the stage. My name is Harsh. I'm from SDM College of Business Management, Mangalore. Being the first fest, I think this is one of the best organized fests I've seen so far. So kudos to the team. And as we come from an organization team, we know what goes behind having one fest. It is not the day we see. It is sleepless nights of the volunteers, coordinators, people who are not seen on the stage also. People who are behind have worked very hard. So a huge round of applause for the volunteers as well. And I would like to point out the small things. For example, the food provided to us as a participant, it was very nice. The food department, whoever has done it very nicely. The stage setup, the trophies, as we can see, we are waiting for it. And time management was very well. Overall, we would look forward to come back to this college once again. Thank you. Hello everybody. First of all, I would like to say, let us everyone give a round of applause to the management and all the students
it may be the volunteers, escorts, event heads, event managers, everyone, for they have given their hard work and saying, as my friend told, it's the first time they have conducted. This is more than what we can expect when it comes to a first time it is organized. Since from the first round till the end, we did not find any inconvenience when it comes to the hospitality, food, and any other way. But when it's first time, there might be some flaws and all. But I barely could see anything which is like, oh, this could have been done better. It was a wonderful fest. I would like to say, thank you, everyone. Thank you. Now it's time for the prize distribution. So I compliment the organizers of Kritva 2023 for their effort that this have put in, for your kind events that they have organized, and for the participants they have drawn. With such wonderful participants awaiting for the results of the performance in various events, the time is apt to redeem them for their curiosity. Without much ado, I call upon Mrs. Rashmi, Department of English, to take over the prize distribution ceremony. Good evening, one and all present here, respected dignitaries on the days of the days, invitees, participants, my colleagues and all my dear student friends. A warm good afternoon to everyone. As we all know that we have more than 35 colleges have participated in this event, and out of that we have 12 events. I read out the winners of the first event is Best Manager, and the prize goes to Mr. Anmay Ambika Mahavidyalaya. I request Mr. Guru Tej, Wisdom Ed, hand over the prize to the winners. The first prize goes to Anmay Ambika Mahavidyalaya, Best Manager. Congratulations and thank you. The next event is Finance. The second place goes to Yashpal and Sahana Yeske from Kendra College, Mangalore. I request Mr. Guru Tej hand over the prize to the winners. Congratulations. And the first place goes to Mr. Melan D'Souza and Tejasvi Raj from Saint Philomena College, Puttur. Congratulations and thank you, sir. The next event is Marketing, and the second place goes to Ambika Mahavidyalaya. I request Mr. Satish S., Proprietor Sneha Sales, hand over the prizes to the winners. Congratulations. And the winner of the event Marketing, it's SDM Mangalore. Also, I request Mr. Satish S., Proprietor Sneha Sales, hand over the prizes to the winners.
Congratulations. The next event is group dance. The runner is GFGC Uppinangadi. Also, I request Mr. Satish S. to distribute the prize to the winners. The runners of the event group dance is GFGC Uppinangadi. Congratulations, and the winner of the event group dance is GFGC Jidekal Putturu. Congratulations to the winners and thank you, sir. The next event is movie spoof. The runner-up is Gurudeva First Grade College, Beltangadi. I request Mrs. Kalavati, Managing Director, hand over the prizes to the winners. The runners of the event movie spoof, Gurudeva First Grade College, Beltangadi. Congratulations. And the winner of movie spoof, it's Vivekananda College of Education, Tenkila Putturu. The next event, story building, second place goes to Denson De Silva from Milagres College, Mangalore. And the first place goes to Ms. Sushmita from GFGC for Women's College, Putturu. Congratulations and thank you, ma'am. The next event is multitasking and the second place goes to K. Samriddhi Shanai from Saint Philomena College. I request Mr. Sampath Pakala, Principal, Akshaya College, to hand over the prize to the winner.
And the first place goes to Mr. Prem Sagar, Gurudeva College, Beltangadi. I request the winners and runners please come forward and collect the prize at the earliest. The next event is pot decoration. Second place goes to Ms. Halima Hasna, Indian Design School, Mangalore. Congratulations. And the first place goes to Miss Pratiksha from Sri Rama College, Kalladka. Congratulations and thank you, sir. The next event is fashion show. The runner-up of fashion show is MIFT College, Mangalore, and I request Mr. Arpit TA, Administrative Officer, to hand over the prizes to the winner. The runners of the event fashion show, it's MIFT College, Mangalore. Congratulations. And the winner of the event fashion show is Sri Rama College, Kalladka. Congratulations. The next event is tattooing. Second place goes to Miss Halima Hasna from Indian Design School, Athavara, Mangalore. Thank you. And the first place goes to Mr. Hemaraj, LCR Indian Institution. Congratulations and thank you, sir. The next event is drawing and the second place goes to Mr. Nishant from GFGC Uppinangadi, and I request Mr. Rakshana TR, the convener of Kritva 2K23, to hand over the trophy to the winners. ವಿನ್ನರ್ಸ್ ಮತ್ತು ರನ್ನರ್ಸ್ ಕೊಡುವಾಗ ಇಂಡಿವಿಜುವಲ್ ಅಂತಲ್ಲ ಅದನ್ನು ಕೊಡುವಾಗ ಅವರನ್ನು ಕರಿಬೇಕಂತೆ. And the first place goes to Shivanivasa Srirama Kalladka.
Congratulations. The next event is Face of Kritva. We have already told you that those who have get lots of likes will be the winner. And the winner is Miss Pratiksha from GFGC for Women's College, Putturu. ಎಲ್ಲಿ ಎತ್ಕೊಂಡು ವಿಜಯಪುರ ಮತ್ತು ಮೋಹನ್ ಇರಬೇಕು ಹೇಳಿ ಅವರು ಬರ್ತಾರೆ ಈಗ ಇದಿಬ್ಬರು ವಿನ್ನರ್ಸ್ ರನ್ನರ್ಸ್ ಮತ್ತು ಅವರನ್ನು ಸಹ ಕರಿಬೇಕಂತ ಮೋಹನ್ ಆ ಮೂವರಲ್ಲಿ ಯಾರೋ ಒಬ್ಬರು ಅಲ್ಲಿ ಮೂರು ಬಂದಿದ್ದಾರೆ ಫ್ರೆಂಡ್ ಅಲ್ಲಿ ಯಾರೋ ಒಬ್ಬರು ನೀವು ಹೆಸರು ಕರಿ ಬರ್ಬೋದು ಕ್ಲಿಯರ್ ಇವರಿಬ್ಬರು ಮೈನ್ ಆಯಿತಾ. Before announcing the runner-up overall championship, I would like to welcome Mr. Vineet Kumar, Tulu or Kannada film actor, and Miss Vijeta Pujari, Miss Karnataka Style Icon Model. On behalf of Akshaya College, we welcome you, sir and madam. As well, we welcome Mr. Mohan Raj, HR Mangalore. Welcome you, sir, on behalf of Akshaya College. Yes, now we announce the runner-up of Kritva 2K23. Any guesses? ಅವರನ್ನು ಬದಲಿಬೇಡಿ ಮೂವರಲ್ಲಿ. Now I request Mr. Vineet Kumar, Ms. Vijeta Pujari and Mr. Mohan Raj, please come on the stage, and I request Mr. Gagan AB to escort the guests to the dais. And runner-up of Kritva 2K23 is Gurudeva College, Beltangadi. Now I request our chairman, Mr. Jayant Nadubailu, to hand over the trophy to the winners with cash prize of 8,000 rupees. I request all the dignitaries to join this. The runner-up of Kritva 2K23 is Shri Gurudeva College, Beltangadi. It's Gurudeva College, Beltangadi. Congratulations to all the participants. Congratulations and thank you, dignitaries. Now I announce the champions of Kritva 2K23. Its countdown begins in 3, 2, 1, and it's Sri Rama College, Kallarka. I request
the dignitaries to hand over the trophy to the winner with cash prize of 10,000 rupees. Students, please wait. You have a special announcement. You can see one trophy over there. It's a rolling trophy and it goes to Sri Rama Kalladka College and I request Mr. Narayana PV and Dr. Prakyat, physician, please come on the stage because it is sponsored by these people, the governing council members. I request all the staff members of Akshaya College, please join us. Here is an announcement to Sri Rama College Kalladka. The thing is that rolling trophy should become next year and you should be participated in Kritva 2K24 and you should be hand over this trophy before 1 month without any damage of the trophy. Congratulations to the champions. Thank you, one and all present here. Have a nice day. Thank you.
Congratulations to the winners. Those who have not collected your participation certificate, please collect in the registration counter. I repeat, those who have not collected your participation certificate, collect in the registration counter. Thank you. Now, I call upon Miss Tina to express the gratitude. Ladies and gentlemen, distinguished guests, good evening to everyone who have gathered here today to be part of this incredible event, Kritva 2K23. It gives me an immense pleasure and honor to stand before you to deliver the vote of thanks. I would like to express my gratitude to our esteemed President, Mr. Jayant Nadubail, Chairman Akshay College. Thank you, sir. I would also like to extend my gratitude to our honored chief guest, Dr. Guru Tej, proprietor, Sneha Silks Puttur. Your presence here has brought immense joy and distinction to this event. We are grateful to have you here. Thank you, sir. I would like to express my gratitude to Mr. Sampath Pakala, Principal Akshay College, our Administrative Officer, Mr. Arpit T.A., and the Convener, Mr. Rakshana T.R. Thank you for your guidance, sir. I would also like to express my heartfelt gratitude to Mr. Gagandip A.B., President of Student Council, Akshay College, and Ms. Pranamya. Thank you to your cooperation. I also express our gratitude to all the organizers, volunteers, and media who have worked tirelessly behind the scenes to make Kritva 2K23 grand success. A special mention goes to sponsors and partners who have generously supported this event. I would also like to express my heartfelt gratitude to all the attenders. Without you, this event would not have been as vibrant and engaging. Once again, thank you all. ವಿಶ್ವವಿದ್ಯಾನಿಲಯದಿಂದ ಸತತ ಪ್ರಥಮ ರ್ಯಾಂಕ್ಗಳನ್ನು ಪಡೆದುಕೊಂಡ ಪುತ್ತೂರಿನ ಪ್ರಥಮ ಡಿಸೈನ್ ಕಾಲೇಜ್ ಹಾಗೂ ಪುತ್ತೂರಿನ ಏಕೈಕ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕಾಲೇಜು ಅಕ್ಷಯ. ಜಯಂತ್ ನಡುಬೈಲು ಅವರ ನೇತೃತ್ವದ ಕಾಲೇಜಿನಲ್ಲಿ 3 ವರ್ಷದ ಬಿಕಾಂ ವಿತ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಬಿಎಸ್ಸಿ ಫ್ಯಾಷನ್ ಅಂಡ್ ಅಪಾರೆಲ್ ಡಿಸೈನ್, 2 ವರ್ಷದ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್, 3 ವರ್ಷದ ಬಿಎಸ್ಸಿ ಇಂಟೀರಿಯರ್ ಡಿಸೈನ್ ಅಂಡ್ ಡೆಕೋರೇಷನ್, 2 ವರ್ಷದ ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನ್ ಕೋರ್ಸ್ಗಳು ಲಭ್ಯ. ವಿದ್ಯಾರ್ಥಿ ವೇತನ ಸೌಲಭ್ಯ, ಇತರೆ ಕೋರ್ಸ್ಗಳು, ಸ್ಪೋಕನ್ ಇಂಗ್ಲಿಷ್ ತರಬೇತಿ, ಸರ್ಟಿಫಿಕೇಟ್ ಕೋರ್ಸ್ಗಳು, ಶೈಕ್ಷಣಿಕ ಸಾಲ ಸೌಲಭ್ಯ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಅರ್ಹರಿಗೆ ಉಚಿತ ಸೀಟುಗಳು, ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿಯೂ ಸಿಗಲಿದೆ. ನಿಮಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ಉತ್ತಮ ವಿದ್ಯಾಸಂಸ್ಥೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ತಡ ಯಾಕೆ? ದಾಖಲಾತಿ ನೋಂದಾವಣೆ ಆರಂಭಗೊಂಡಿದೆ. ಅಡ್ಮಿಷನ್ಗಾಗಿ ಹಿಂದೆ ಸಂಪರ್ಕಿಸಿ ಅಕ್ಷಯ ಕಾಲೇಜು ಪುತ್ತೂರು 0851200030 9141116070 8050108510.
అందుతున్నాయి
also consider it a privilege. ವಿಶ್ವವಿದ್ಯಾನಿಲಯದಿಂದ ಸತತ ಪ್ರಥಮ ರ್ಯಾಂಕ್ಗಳನ್ನು ಪಡೆದುಕೊಂಡ ಪುತ್ತೂರಿನ ಪ್ರಥಮ ಡಿಸೈನ್ ಕಾಲೇಜ್ ಹಾಗೂ ಪುತ್ತೂರಿನ ಏಕೈಕ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕಾಲೇಜು ಅಕ್ಷಯ. ಜಯಂತ್ ನಡುಬೈಲು ಅವರ ನೇತೃತ್ವದ ಕಾಲೇಜಿನಲ್ಲಿ 3 ವರ್ಷದ ಬಿಕಾಂ ವಿತ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಬಿಎಸ್ಸಿ ಫ್ಯಾಷನ್ ಅಂಡ್ ಅಪಾರೆಲ್ ಡಿಸೈನ್, 2 ವರ್ಷದ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್, 3 ವರ್ಷದ ಬಿಎಸ್ಸಿ ಇಂಟೀರಿಯರ್ ಡಿಸೈನ್ ಅಂಡ್ ಡೆಕೋರೇಷನ್, 2 ವರ್ಷದ ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನ್ ಕೋರ್ಸ್ಗಳು ಲಭ್ಯ. ವಿದ್ಯಾರ್ಥಿ ವೇತನ ಸೌಲಭ್ಯ, ಇತರೆ ಕೋರ್ಸ್ಗಳು, ಸ್ಪೋಕನ್ ಇಂಗ್ಲಿಷ್ ತರಬೇತಿ, ಸರ್ಟಿಫಿಕೇಟ್ ಕೋರ್ಸ್ಗಳು, ಶೈಕ್ಷಣಿಕ ಸಾಲ ಸೌಲಭ್ಯ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಅರ್ಹರಿಗೆ ಉಚಿತ ಸೀಟುಗಳು, ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿಯೂ ಸಿಗಲಿದೆ. ನಿಮಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ಉತ್ತಮ ವಿದ್ಯಾಸಂಸ್ಥೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ತಡ ಯಾಕೆ? ದಾಖಲಾತಿ ನೋಂದಾವಣೆ ಆರಂಭಗೊಂಡಿದೆ. ಅಡ್ಮಿಷನ್ಗಾಗಿ ಹಿಂದೆ ಸಂಪರ್ಕಿಸಿ ಅಕ್ಷಯ ಕಾಲೇಜು ಪುತ್ತೂರು 0821200030 9141160704 805010108510.